ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ನಿರ್ಮಲಾ ಆಂಟಿ ಅಂತಿದ್ರು. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ನಾನ್ ವೆಜ್ ಪ್ರಿಯ ಅಂತೇಳಿ. ನಾವು ಅದು ಸಂಡೇನಾರು ಬಂತು ಅಂದ್ರೆ ನಮ್ಮಮ್ಮ ಅಲ್ಲಿ ಇಲ್ಲಿ ಅದು ಇದು ₹12 ಅರ್ಧ ಕೆಜಿ ಮಾಂಸ ಸಿಗುತ್ತೆ, ಕೋಳಿ ಮಾಂಸ. ಅದು ಭಾನುವಾರ ಮಾತ್ರ. ನಾನು ಅವ್ರ ಮನೇಲಿ ವಾಸನೆ ಬಂದು 4 ಸರಿ ನಾನು ಅಲ್ಲಿ ಪಕ್ಕದಲ್ಲಿ ಕಾಂಪೌಂಡ್ ಹತ್ರ ಓಡಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋದು. ಅವರು ದರ್ಶನ್ ಬಾಯ್ಲಿ ಏನೋರು ಟಿಫನ್ ಕ್ಯಾರೆಟ್ ಕೊಡೋರು. ಥ್ಯಾಂಕ್ಸ್ ಆಂಟಿ ಫಸ್ಟ್ ಎತ್ಕೊಂಡ್ರು. ಅವಳು ತಿಂತಾ ಇರ್ಲಿಲ್ಲ, ಅವನು ತಿಂತಾ ಇರ್ಲಿಲ್ಲ. ಈ ತರ ಎಲ್ಲ ನಮ್ಗೆ ಅಕ್ಕಪಕ್ಕದ ಮನೆಯವರು ಫ್ರೆಂಡ್ ಸರ್ಕಲ್ ನಮ್ಮನ್ನು ಸಾಕೋರೆ ಸರ್. ಫ್ಯಾಮಿಲಿ ಅವ್ರು ಯಾರು ಸಾಕಿಲ್ಲ ಸರ್. ಅವತ್ತೇ ಅನ್ಕೊಂಡೆ ಫ್ಯಾಮಿಲಿ ಗಿಮ್ಲೆಲ್ಲ ವೇಸ್ಟ್. ವಾಟ್ ದ ರಿಲೇಶನ್ಶಿಪ್ ನೀವು ಬೆಳೆಸ್ಕೊಂಡು ಹೋಗ್ತೀರಾ ಅಷ್ಟೇ ಸರ್. ಸ್ಟೇರ್ ಕೇಸ್ ಅಲ್ಲಿ ನೀವು ಕೇಳಿದ ಮಾತುಗಳೆಲ್ಲ ಹೇಳಿದ್ರಿ. ಈ ತರ ತಂದೆಗೆ ಅನಾರೋಗ್ಯ ಇದೆ, ಆರೋಗ್ಯ ಸರಿ ಇಲ್ಲ ಅನ್ನೋ ನಿಮ್ ಫಸ್ಟ್ ನ್ಯೂಸ್ ಯಾವಾಗ ಗೊತ್ತಾಯ್ತು? ಎಲ್ಲಿದ್ರಿ ನೀವು ಅವಾಗ? ಆಕ್ಚುಲಿ ನಮ್ಮ ತಂದೆಗೆ ಕಿಡ್ನಿ ಫೇಲ್ಯೂರ್ ಆದ್ಮೇಲೆ ನಾನು ಮನೇಲೇ ಇದ್ದೆ. ನಾನು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಆದ್ಮೇಲಿಂದ ನಾನು ಆಕ್ಚುಲಿ ನಿನಾಸಂಗೆ ಹೋಗಿದ್ದು. ನಿಮ್ಮ ತಾಯಿಯವರೇ ಒಂದು ಕಿಡ್ನಿ ಕೊಟ್ರು ಅಂತ ಕೇಳ್ತಾರೆ. ನಮ್ಮಮ್ಮನಿಗೆ ಒಂದೇ ಕಿಡ್ನಿ ಇರೋದು. ಅವರು ದೈವದೀನರಾದ್ರು ಅಂತ ಗೊತ್ತಾದಾಗ ನೀವು ಎಲ್ಲಿದ್ರಿ ಸರ್? ನಾನು ನಿನಾಸಮಲ್ಲಿದ್ದೆ ಸರ್. ಅವತ್ತೇನೋ ಕಾವೇರಿ ಗಲಾಟೆ ಆಗ್ತಿತ್ತಂತೆ. ಎಲ್ಲೂ ಒಂದ್ ಕಡೆ ಒಂದು ಬಸ್ ಇಲ್ಲ.